ವಿದ್ಯುತ್ ಶಾಕ್ನಿಂದ ತಾಯಿ ಸೇರಿದಂತೆ ಇಬ್ಬರು ಮಕ್ಕಳು ಮೃತಪಟ್ಟಂತಹ ಹೃದಯ ವಿದ್ರಾವಕ ಘಟನೆ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ನಡೆದಿದೆ. 28 ವರ್ಷದ ತಾಯಿ ಶೈಲಾ, ಮಕ್ಕಳಾದ 2 ವರ್ಷದ ಪವನ್, 3 ವರ್ಷದ ಸಾನ್ವಿ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಘಟನೆ ನಡೆಯುವ ವೇಳೆ ಪತಿ ಉಮೇಶ್ ಸಂತೆಗೆ ಹೋಗಿದ್ರು. ತಾಯಿ ಶೈಲಾ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಬಟ್ಟೆ ತೊಳೆಯೋಕೆ ಹೋಗಿದ್ರು. ಈ ವೇಳೆ ಬಾಲಕ ಪವನ್ ಬಟ್ಟೆ ಒಣ ಹಾಕಲು ಹಾಕಿದ ತಂತಿಯನ್ನು ಹಿಡಿದಿದ್ದಾನೆ. ಪರಿಣಾಮ ಪವನ್ ಒದ್ದಾಟ ಮಾಡ್ತಾ ಇರುವುದನ್ನು ಕಂಡಂತಹ ಅಕ್ಕ ಸಾನ್ವಿ ತಮ್ಮನನ್ನು ರಕ್ಷಣೆ ಮಾಡೋಕೆ ಹೋಗಿದ್ದಾಳೆ. ಈ ಸಂದರ್ಭದಲ್ಲಿ ಮಕ್ಕಳನ್ನು ಉಳಿಸೋಕೆ ಹೋದಂತಹ ತಾಯಿ ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಒಂದೇ ಮನೆಯಲ್ಲಿ 3 ಜೀವಗಳು ವಿದ್ಯುತ್ ಆಘಾತಕ್ಕೆ ಬಲಿಯಾಗಿದೆ. ಇದೀಗ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡಂತಹ ಪತಿ ಉಮೇಶ್ ಏಕಾಂಗಿಯಾಗಿದ್ದಾರೆ.